ಕಡಬ ತಾಲೂಕಿನ ಗೋಳಿತೊಟ್ಟು ಸಮೀಪದ ಅಲಂತಾಯ ಎಂಬಲ್ಲಿ ವ್ಯಕ್ತಿಯೊಬ್ಬರನ್ನು ಕತ್ತಿಯಿಂದ ಕಡಿದು ಕೊಲೆ ಮಾಡಿದ ಘಟನೆ ನಡೆದಿದೆ. ರಮೇಶ ಪಿ 37 ವರ್ಷ ಎಂಬವರು ಮೃತಪಟ್ಟವರು. ಈ ಬಗ್ಗೆ ಉಪ್ಪಿನಂಗಡಿ ಪೊಲೀಸರಿಗೆ ದೂರು ನೀಡಿದ ರಮೇಶ ಅವರ ಪತ್ನಿ ಶ್ರೀಮತಿ ಗೀತಾ ಅವರು ತನ್ನ ಪತಿಗೂ ಪ್ರಕರಣದ ಆರೋಪಿತನಾದ ಹರೀಶ್ ಎಂಬಾತನ ಮನೆಯವರಿಗೂ ಸುಮಾರು 7-8 ತಿಂಗಳ ಹಿಂದೆ ರಸ್ತೆಗೆ ನೀರಿನ ಪೈಪ್ ಅಳವಡಿಸುವ ಬಗ್ಗೆ ಬಾಯಿ ಮಾತಿನಲ್ಲಿ ಗಲಾಟೆಯಾಗಿ ಮನಸ್ತಾಪವಿದ್ದು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ಬಳಿಕ ಮರವೊಂದನ್ನು ಕಡಿಯುವ ವಿಚಾರದಲ್ಲಿ ಈ ಮನಸ್ತಾಪವು ಮುಂದುವರೆದಿದ್ದು ನವೆಂಬರ್ 8ರಂದು ಸಂಜೆ ವೇಳೆಗೆ ತನ್ನ ಗಂಡ ಮೋಟಾರ್ ಬೈಕ್ನಲ್ಲಿ ಸ್ಥಳೀಯ ದೇವಸ್ಥಾನಕ್ಕೆಂದು ಹೊರಟಿದ್ದು ಮನೆಯಿಂದ ಸ್ವಲ್ಪ ದೂರ ಹೋದ ಗಂಡ ಬೊಬ್ಬೆ ಹಾಕುತ್ತಿರುವ ಶಬ್ದ ಕೇಳಿ ತಾನು ಓಡಿ ಹೋಗಿ ನೋಡಿದಾಗ ಆರೋಪಿಗಳಾದ ಹರೀಶ್ ಮತ್ತು ಆತನ ತಂಗಿಯ ಗಂಡ ಸಂತೋಷ್ ಹಾಗೂ ಧರಣಪ್ಪ ಯಾನೆ ಬೆಳ್ಳಿಯಪ್ಪ ಎಂಬವರು ಸೇರಿಕೊಂಡು ರಮೇಶ್ ರವರನ್ನು ಕತ್ತಿಯಿಂದ ಕಡಿದಿದ್ದರು. ಇದರ ಪರಿಣಾಮವಾಗಿ ರಮೇಶ್ ಅವರು ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲಿ ಮೃತಪಟ್ಟಿರುತ್ತಾರೆ ಎಂಬುದಾಗಿ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.